ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹದಿಂದ ನೂತನ ಸಮುದಾಯ ಭವನದಲ್ಲಿ ಸಂಘದ ಆಡಳಿತ ಕಚೇರಿಯ ಉದ್ಘಾಟನಾ ಸಮಾರಂಭ ಹಾಗೂ ತಾಲೂಕು ಮಟ್ಟದ ವಾರ್ಷಿಕ ಕ್ರೀಡಾಕೂಟದ ಬಗ್ಗೆ ಅತಿಥಿ ಗಣ್ಯರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಕಡಬ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘ ಅಧ್ಯಕ್ಷ ಸುರೇಶ್ ಬೈಲು ಒಕ್ಕಲಿಗ ಗೌಡ ನೂತನ ಕಚೇರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದು 42 ಗ್ರಾಮಗಳನ್ನು ಒಳಗೊಂಡಂಥ ಒಂದು ತಾಲೂಕು. ತಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ ಡಿಸೆಂಬರ್ 26ನೇ ತಾರೀಕಿನಂದು ಕಡಬದ ಬಲ್ಯ ಗ್ರಾಮದ ಹೊಸಮಠದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರುಗಳಾದ ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖಾ ಮಠದ ಮಂಗಳೂರು ಶಾಖೆಯ ಮಹಾಸ್ವಾಮಿಗಳಾದ ಧರ್ಮಪಾಲನಾಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಮ್ಮ ಒಕ್ಕಲಿಗೌಡ ಸಮುದಾಯದ ರಾಜ್ಯ ಮಟ್ಟದ ಪ್ರಮುಖ ನಾಯಕರ ಉಪಸ್ಥಿತಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಒಕ್ಕಲಿಗೌಡ ಸೇವಾ ಸಂಘಕ್ಕೆ ಸಭಾಭವನದ ಶಿಲಾನ್ಯಾಸ ಕಾರ್ಯಕ್ರಮವು ನೆರೆದಿರುವುದು ತಮಗೆಲ್ಲರಿಗೂ ತಿಳಿದ ವಿಷಯ. ಅದೇ ರೀತಿ ಅದರ ನಂತರದ ದಿನಗಳಲ್ಲಿ ಸುಮಾರು 10,000 ಮನೆಗಳನ್ನು ಮಹಾ ಅಭಿಯಾನದ ಮೂಲಕ ಮನೆ ಮನೆ ಭೇಟಿ ನೀಡಿ ನಮ್ಮ ಸಮುದಾಯದ ಬೇಡಿಕೆಗಳೇನುಂಟು, ನಮ್ಮ ಸಮುದಾಯದ ಜನರ ಬೇಡಿಕೆಗಳಿದೆ ಎಂಬುದನ್ನು ನಾವೆಲ್ಲರೂ ಸುಮಾರು 10,000 ಮನೆಗಳನ್ನು ಭೇಟಿ ನೀಡಿ ಮಹಾ ಅಭಿಯಾನದ ಮೂಲಕ ನಾವು ತಿಳಿದಿದ್ದೇವೆ. ಅವರವರ ಅಭಿಪ್ರಾಯವನ್ನು ಪಡೆದು ಒಂದು ಸಭಾಭವನ ಮಾಡುವ ನಿಟ್ಟಿನಲ್ಲಿ ಅಂದು ನಾವು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದ್ದರೂ ಕೂಡ ಇಂದು ಬಹುಶಃ ನಮ್ಮ ಸಮಾಜದ ಮಾತ್ರವಲ್ಲ ಕಡಬ ತಾಲೂಕಿನ ಎಲ್ಲ ಸಮುದಾಯಕ್ಕೂ ಇದು ಉಪಯೋಗವಾಗುವಂಥ ಕಟ್ಟಡ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಈಗಾಗಲೇ ಒಂದು ನೆಲಮಹಡಿಯಲ್ಲಿ ಒಂದು ಸಭಾಭವನ, ಪ್ರಥಮ ಮಹಡಿಯಲ್ಲಿ ಇನ್ನೊಂದು ಸಭಾಭವನ, ಅದೇ ರೀತಿ ಅದರಲ್ಲಿ ಕಮರ್ಷಿಯಲ್ ಇರ್ಬೋದು, ಬ್ಯಾಂಕಿಗೆ ಬೇಕಾದ ವ್ಯವಸ್ಥೆಗಳಿರ್ಬೋದು, ಕೃಷಿಗೆ ಸಂಬಂಧಪಟ್ಟ ಕೃಷಿ ಉಪಕರಣಗಳನ್ನು ನಮ್ಮ ಕೃಷಿಕರಿಗೆ ನೀಡುವಂಥ ಸೌಲಭ್ಯ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಒಂದೇ ಸೂರಿನಡಿಯಲ್ಲಿ ಸಿಗಬೇಕೆಂಬ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಯೋಜನೆಗಳಲ್ಲಿ ಬದಲಾವಣೆ ಮಾಡಿಕೊಂಡು ಸುಮಾರು 15 ಕೋಟಿ ವೆಚ್ಚದಲ್ಲಿ ನಾವು ಎಲ್ಲವನ್ನು ಒಂದೇ ಸೂರಿನಲ್ಲಿ ಸಿಗಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ ಮಹಾ ಅಭಿಯಾನದ ಮೂಲಕ ನಾವು ಎಲ್ಲರೊಂದಿಗೆ ಬೆರೆತು ನಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದಷ್ಟು ಹೆಜ್ಜೆಗಳನ್ನು ಇಟ್ಟಿದ್ದೇವೆ. ಇದರಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿರ್ಬೋದು, ತಾಲೂಕು ಸಮಿತಿಯವರು ಇರ್ಬೋದು, ವಲಯ ಮಟ್ಟದ ಇರ್ಬೋದು, ಗ್ರಾಮ ಸಮಿತಿಯವರು ಇರ್ಬೋದು, ಎಲ್ಲರೂ ಕೈ ಜೋಡಿಸಿಕೊಂಡು ಯಾವುದೇ ಥರದ ಹುದ್ದೆಗಳು ಜವಾಬ್ದಾರಿ ಇಲ್ಲದಿದ್ದರೂ ಕೂಡ ಸಮಾಜದ ಮೇಲಿನ ಅಭಿಮಾನದಿಂದ ಹಲವಾರು ಜನ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 1 ವರ್ಷದಿಂದ ಹಗಲಿರುಳು ದುಡಿದಿದ್ದೇವೆ. ಅದೆಲ್ಲ ತಮಗೆ ತಿಳಿದಿರೋ ವಿಷಯ. ಈ ಸಂದರ್ಭದಲ್ಲಿ ತಾವು ಕೊಟ್ಟಂಥ ಹಣ ಯಾವ ರೀತಿಯಲ್ಲಿ ಉಪಯೋಗವಾಗಿದೆ, ಮುಂದಿನ ನಮ್ಮ ಯೋಜನೆಗಳು ಪೂರ್ತಿಗೊಳ್ಳಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಈಗಾಗಲೇ ಹಲವಾರು ಜನರು ಗ್ರಾಮದವರು ಪ್ರತಿ ದಿವಸ ಶ್ರಮದಾನ ಮೂಲಕ ಕೆಲಸ ಮುಂದುವರಿಸ್ತಾ ಇದ್ದಾರೆ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ದುಡಿತಿದ್ದಾರೆ. ಇದೆಲ್ಲವೂ ಕೂಡ ಸಮುದಾಯದ ಮೇಲಿನ ಪ್ರೀತಿಯಿಂದ, ಸಮುದಾಯದ ಮೇಲಿನ
ಸಮಾಜದ ಮೇಲಿನ ಅಭಿಮಾನದಿಂದ ನಡೀತಾ ಇದೆ. ಇದು ನಮ್ಮ ಯೋಜನೆಯಂತೆ ಆದಷ್ಟು ಬೇಗ ಪೂರ್ತಿಗೊಳ್ಳಬೇಕಾದ್ರೆ ಇನ್ನಷ್ಟು ಸಂಪನ್ಮೂಲದ ಅಗತ್ಯತೆ ಇದೆ. ಆದ ಕಾರಣ ತಾವುಗಳೆಲ್ಲರೂ ಯಾರೆಲ್ಲ ವಾಗ್ದಾನ ಕೊಟ್ಟಿದ್ದಾರೋ ಅಥವಾ ಮನೆ ಬರುವಾಗ ಕೆಲವರು ಮನೆಯಲ್ಲಿ ಇರಲಿಲ್ಲ, ಕೆಲವರು ಖಂಡಿತ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಹಲವು ಜನರು ವಾಗ್ದಾನ ಕೊಟ್ಟಿದ್ದಾರೆ. ಈಗಾಗಲೇ ವಾಗ್ದಾನ ಕೊಟ್ಟವರು ಮತ್ತು ಕೊಡದಿದ್ದವರು ಅಥವಾ ಮನೆಯಲ್ಲಿ ಇಲ್ಲದೇ ಇದ್ದವರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರನ್ನೆಲ್ಲರನ್ನು ಒಂದೇ ಸೂರಿನಲ್ಲಿ ನಾವು ಒಟ್ಟುಗೂಡಿಸಬೇಕು, ಸಮಾಜ ಸಂಘಟನೆಗೊಳ್ಳಬೇಕೆಂಬ ದೃಷ್ಟಿಯಲ್ಲಿ ಇದೇ ಬರುವ ಡಿಸೆಂಬರ್ 25ನೇ ತಾರೀಕಿನಂದು, ಕಳೆದ ಬಾರಿ ಡಿಸೆಂಬರ್ 26ರಂದು ನಮ್ಮದು ಶಿಲಾನ್ಯಾಸ ಕಾರ್ಯಕ್ರಮ ನಡೀತಿತ್ತು. ಆ ಸಂದರ್ಭದಲ್ಲಿ ಒಂದು ಮಾತು ಕೊಟ್ಟಿದ್ದೆ, 1 ವರ್ಷದಲ್ಲಿ ಪೂರ್ತಿಗೊಳಿಸ್ತೇವೆ ಎಂಬ ದೃಷ್ಟಿಯಲ್ಲಿ ನಾವು ಅವತ್ತು ಮಾತು ಕೊಟ್ಟಿದ್ದೆವು. ಆದರೆ ಹಲವಾರು ಯೋಜನೆಗಳು ಬದಲಾವಣೆಗೊಂಡ ಕಾರಣ ಮತ್ತು ಒಂದಷ್ಟು ನಮ್ಮ ಎಲ್ಲ ವ್ಯವಸ್ಥೆಗಳು ಒಂದೇ ಸೂರಿನಲ್ಲಿ ಬರಬೇಕೆಂಬ ದೃಷ್ಟಿಯಲ್ಲಿ ನಾವು ಯೋಚನೆಗಳು ಬದಲಾವಣೆ ಮಾಡಿರುವುದರಿಂದ ನಮಗೆ ಅದನ್ನು ಮುಟ್ಟಲು ಕಾರ್ಯಗತಗೊಳಿಸಲು ಅಸಾಧ್ಯವಾಯಿತು. ಆದರೆ ನಿರಂತರವಾಗಿ ಯಾವುದೇ ಒಂದು ದಿವಸ ಕೂಡ ಕಾಮಗಾರಿಯನ್ನು ನಿಲ್ಲಿಸದೆ ಪ್ರತಿದಿನ ಕೆಲಸ ಮಾಡಿ ಸುಮಾರು 6.5 ಕೋಟಿ ಅಂದಾಜು ವೆಚ್ಚದ ಕಾಮಗಾರಿ ನಡೆದಿದೆ ಈಗಾಗಲೇ. ಈ ಸಂದರ್ಭದಲ್ಲಿ ನಾವು ಎಲ್ಲರನ್ನು ತಾವು ಕೊಟ್ಟಂಥ ಹಣ ಸ್ಥಾಪಕ ಸದಸ್ಯರು ಇರ್ಬೋದು, ಊರಗೌಡರು ಇರ್ಬೋದು, ಅಥವಾ ಸಮಾಜದ ಪ್ರತಿ ಬಂಧುಗಳು ಕೊಟ್ಟಂಥ ಒಂದೊಂದು ರೂಪಾಯಿ ಯಾವ ರೀತಿ ವಿನಿಯೋಗವಾಗಿದೆ ಎಂಬುದನ್ನು ತಾವೆಲ್ಲರೂ ಇಲ್ಲಿ ಬಂದು ನೋಡಬೇಕು. ತಮ್ಮ ತಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸುವಂತಾಗಬೇಕು. ಅದೇ ರೀತಿ ಅಂದು ಅವರೆಲ್ಲರನ್ನು ಒಂದೇ ಸೂರಿನಲ್ಲಿ ನಿಮ್ಮೆಲ್ಲರನ್ನು ಸೇರಿಸಬೇಕೆಂಬ ನಿಟ್ಟಿನಲ್ಲಿ ಡಿಸೆಂಬರ್ 25ನೇ ತಾರೀಕಿನಂದು ನಮ್ಮ ಆಡಳಿತ ಕಚೇರಿ ಇದೇ ಸಭಾಭವನದಲ್ಲಿ ನಡೆಯಲಿದೆ. ಆಡಳಿತ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಮತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ನಮ್ಮ ಯುವ ಘಟಕದ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಮತ್ತು ಬೆಳಗ್ಗೆ ನಡೆಯುವಂಥ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗಿಗಳಾಗಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖಾ ಮಠದ ಕಾವೂರು ಶಾಖೆಯ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಇದೇ ಸಂದರ್ಭದಲ್ಲಿ ಕಡಬ ತಾಲೂಕಿನ 42 ಗ್ರಾಮಗಳ ಜನರನ್ನು ಸಂಘಟಿತಗೊಳಿಸುವ ನಿಟ್ಟಿನಲ್ಲಿ ಕಡಬ ಒಕ್ಕಲಿಗಗೌಡ ಸ್ವಸಹಾಯ ಸಂಘಗಳ ಉದ್ಘಾಟನೆಯ ಲಾಂಛನ ಬಿಡುಗಡೆಯನ್ನು ಅವತ್ತು ನಡೆಯಲಿದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದ ಯತೀಶ್ ಕುಮಾರ್ ಭಾಗವಹಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಸಂಜೀವ ಮಠಂದೂರು ಆಗಮಿಸಲಿದ್ದಾರೆ. ಒಕ್ಕಲಿಗಗೌಡ ಸಮಾಜದ ಗೌರವಾಧ್ಯಕ್ಷ ಗೋಪಾಲಕೃಷ್ಣರವರು ನೂತನ ಕಚೇರಿಯ ಕೆಲಸ ಕಾರ್ಯಗಳ ಮಾಹಿತಿಯನ್ನು ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಈಗಾಗಲೇ ಎಲ್ಲ ತಿರುಗುವಂತೆ ನಾವು ಕಳೆದ 1 ವರ್ಷದ ಹಿಂದೆ ಇಲ್ಲಿ ಒಂದು 10-12 ಜನರನ್ನು ಮಾಡಿ ಆಹ್ವಾನಿಸಿ ಒಂದು ದೊಡ್ಡ ಭಾಳ ಪ್ರೋಗ್ರಾಮ್ ಮಾಡಿದ್ದೆವು. ನಮ್ಮ ಉದ್ದೇಶ ಏನಿಲ್ಲ, ಈ ಕಡಬ ತಾಲೂಕು ಹೊಸದಾಗಿ ಸೃಷ್ಟಿಯಾಗಿದೆ. ಈ ತಾಲೂಕಲ್ಲಿ ಎಲ್ಲ ತಾಲೂಕುಗಳಂತೂ ನಮ್ಮದು ಸಮಾಜದ ಒಂದು ಅಸ್ತಿತ್ವವನ್ನು ತೋರಿಸುವಂತಹ ಒಂದು ಕುರು ಇರಬೇಕು, ಒಂದು ಸಂಪತ್ತಿರಬೇಕು ಎಂಬ ಉದ್ದೇಶ. ಅದರ ನಿಮಿತ್ತ ಅದರ ಮುಖೇನ ನಾವು ಸಮಾಜಕ್ಕೆ ಇನ್ನು ಹಲವಾರು ಸೇವೆಗಳನ್ನು ಮಾಡಬೇಕು. ಆರ್ಥಿಕವಾಗಿ ಹಿಂದುಳಿದವರನ್ನು, ಸಾಮಾಜಿಕವಾಗಿ ಹಿಂದುಳಿದವರನ್ನು, ಶೈಕ್ಷಣಿಕವಾಗಿ ಕೆಲವು ವೈದ್ಯಕೀಯ ನೆಲೆಗಳಿಂದಲೂ ಕೆಲವರಿಗೆ ಕೆಲವೊಂದು ಅವಶ್ಯಕತೆಗಳನ್ನು ಪೂರೈಸಬೇಕೆಂಬ ಮಹತ್ತರ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಕೆಲವು ವರ್ಷಗಳಿಂದ ಪ್ರಯತ್ನವನ್ನು ನಾವು
ಕಾರ್ಯೋನ್ಮುಖವಾಗಿದ್ದೀವಿ. ಕಳೆದ 26 ಡಿಸೆಂಬರ್ರಂದು ನಾವು ಇಲ್ಲಿ ಶಂಕುಸ್ಥಾಪನೆ ಮಾಡಿದ್ದೆವು. ನಮ್ಮ ಈ ಒಂದು ಎಲ್ಲಕ್ಕಿಂತ ಮುಂಚೆಗೆ ನಮಗೆ ಒಂದು ಸಮುದಾಯ ಭವನದ ಅಗತ್ಯತೆ ಇರ್ತದೆ. ಅದರ ಜೊತೆಗೆ ಕೆಲವೊಂದು ಕಚೇರಿಗಳು ಹಾಗೂ ಕೆಲವೊಂದು ಸಣ್ಣ ಪುಟ್ಟ ಲಾಡ್ಜ್ಗಳು ಮತ್ತು ರೂಮ್ಗಳು ಹೊರಗಡೆಯಿಂದ ಬಂದವರಿಗೆ ಅಂಥ ವ್ಯವಸ್ಥೆಗಳೆಲ್ಲ ಮಾಡೋಕ್ಕೆ ನಾವು ಹೋದ ವರ್ಷ 26ರಂದು ಶಂಕುಸ್ಥಾಪನೆ ಮಾಡಿದ್ದೆವು. ಶ್ರೀಯುತ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದ ಸ್ವಾಮೀಜಿಯವರು ಬಂದು ಅವರ ದಿವ್ಯಹಸ್ತದಿಂದ ನಾವು ಇಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ಆವಾಗಲೇ ನಮ್ಮ ಅಧ್ಯಕ್ಷರು ಒಂದು ವಾಗ್ದಾನವನ್ನು ಮಾಡಿದ್ದೇವೆ. ನಾವು ನಮ್ಮಷ್ಟಕ್ಕೆ ಎಲ್ಲ ಕಮಿಟಿ ಮೆಂಬರ್ಗಳು ಮತ್ತು ಎಲ್ಲ ಸಮಾಜ ಬಾಂಧವರು ಸೇರಿ 1 ವರ್ಷದಲ್ಲಿ ಈ ಒಂದು ಕಾರ್ಯದಲ್ಲಿ ಏನಾದರೂ ಒಂದು ಯಶಸ್ವಿಯನ್ನು ನಿಮಗೆ ತೋರಿಸ್ತೀವಿ ಎಂಬ ಒಂದು ವಾಗ್ದಾನ, ಒಂದು ದೃಢ ಸಂಕಲ್ಪದಿಂದ ಈ ಕೆಲಸವನ್ನು ಹೋದ ವರ್ಷ ಕೈಗೆತ್ತಿಕೊಂಡಿದ್ದೀವಿ. ಈಗ ಕಳೆದ 10 ವರ್ಷಗಳಲ್ಲಿ ಪೂರ್ತಿ ಆಗದಿದ್ದರೂ ಒಂದು ಕಚೇರಿಯನ್ನು ನಮ್ಮ ಈ ಒಕ್ಕಲಿಗ ಸಮಾಜದ ಒಂದು ಕಚೇರಿ ಹಾಗೆ ಕೆಲವೊಂದು ಕಮರ್ಷಿಯಲ್ ಶಾಪುಗಳನ್ನು ಈ 25ಕ್ಕೆ ಉದ್ಘಾಟನೆ ಮಾಡುವುದಂತ ಈಗಾಗಲೇ ನಿರ್ಧರಿಸಿವಿ. ಆ ಮುಖದಲ್ಲಿ ನಾವು ಈಗ ಕೆಲಸ ಕಾರ್ಯಗಳನ್ನು ಕೈಗೊಳ್ತಾ ಇದ್ದೀವಿ. ಈ ಕಳೆದ 10 ತಿಂಗಳಲ್ಲಿ ಮಾಡಿದಂಥ ಸಾಧನೆ ಏನು ಸಣ್ಣ ಪುಟ್ಟದಲ್ಲ. ಎಲ್ಲ ಮಧ್ಯಮ ವರ್ಗದ ಸಣ್ಣ ರೈತರೇ ತುಂಬಿರುವಂಥ ಈ ಕಡಬ ತಾಲೂಕಲ್ಲಿ ಇಷ್ಟೊಂದು ಆರ್ಥಿಕತೆಯನ್ನು ಬೇಡುವಂಥ ಈ ಕೆಲಸವನ್ನು ನಾವು ನಮಗೆ ನಿರೀಕ್ಷಿತವಲ್ಲದ ಮಟ್ಟದಲ್ಲಿ ನಾವು ಸಾಧಿಸ್ತೇವೆ ಅಂದರೆ ಅದು ತಪ್ಪಾಗಲಾರದು. ಇದಕ್ಕೆ ನಾವು ನಮ್ಮನ್ನೇ ಮಾತ್ರ ಅಲ್ಲ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಸಮಾಜದ ಎಲ್ಲ ಬಂಧುಗಳು, ನಮ್ಮ ಈ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ನಮ್ಮ ಅಧ್ಯಕ್ಷರ ಜೊತೆಗೆ ಬೆನ್ನೆಲುಬಾಗಿ ಹೆಗಲಿಗೆ ಕೊಟ್ಟು ನಿಂತು ನಮ್ಮ ಈ ಕೆಲಸ ಕಾರ್ಯಗಳಲ್ಲಿ ಹಗಲು ಇರುವುದಿಲ್ಲಂದರೆ ಶ್ರಮಿಸಿ ಎಲ್ಲ 40 ಈಗ ತಾಲೂಕಿಗೆ ಸೇರುವಂಥ 40 ಹೊಸ ಗ್ರಾಮಗಳಲ್ಲಿ ಸಂಘಟನೆಯನ್ನು ಮಾಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಆರ್ಥಿಕ ಅಗತ್ಯತೆಗಳನ್ನು ಅವರಿಗೆ ಮನದಟ್ಟು ಮಾಡಿಸಿ ಅವರಿಂದ ಕೆಲವೊಂದು ನಿರೀಕ್ಷೆಗಳನ್ನು ಮಾಡಿ ಈ ತನಕ ಹೆಚ್ಚು ಕಮ್ಮಿ ಒಂದು 6-7 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೆಚ್ಚಿನ ಒಂದು 60-70% ಕಾರ್ಯಗಳನ್ನು ಮುಗಿಸಿದ್ದೀವಿ. ಇನ್ನೊಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ. ಅದಕ್ಕೆ ನಾವು ನಮ್ಮ ಈ ಸಮಾಜ ಬಾಂಧವರು, ನಮ್ಮ ದಾನಿಗಳು ಇಂದ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಮಗೆ ಅವರಿಂದ ಬಹಳ ನಿರೀಕ್ಷೆಗಳಿದ್ದಾವೆ. ಅವರು ನಮಗೆ ಮಾಡ್ತಾರೆ, ಯಾಕಂದರೆ ಇದು ಅವರದೇ ಕೆಲಸ, ನಮ್ಮದಲ್ಲ. ನಾವು ಇವತ್ತಿದ್ದೀವಿ, ನಾಳೆ ಬರುವ ವರ್ಷ ಇನ್ಯಾರೋ ಅಧ್ಯಕ್ಷರು ಬರ್ಬೋದು ಅಥವಾ ಗೌರವಾಧ್ಯಕ್ಷರು ಬರ್ಬೋದು, ಸಮಿತಿ ಕಾರ್ಯಗಳು ಅದು ಎಲ್ಲ ಸಮಾಜಕ್ಕೆ ಸೇರಿದ ಆಸ್ತಿ. ಇದು ನಮ್ಮ ಸಮಾಜದ ಅಸ್ಮಿತೆಯನ್ನು ತೋರಿಸುವಂಥ ಒಂದು ಇದು ಅಂತ ಇರುವಾಗ ಸಮಾಜ ಬಾಂಧವರೆಲ್ಲ ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ನಮಗೆ ನಿರೀಕ್ಷೆ ಇದೆ. ಒಂದು ಅಷ್ಟು ಮಂದಿ 300-400 ಮಂದಿ ನಮ್ಮಲ್ಲಿ ಸ್ಥಾಪಕ ಸದಸ್ಯರು ಅಂತ ಹೇಳಿ ನಾವು 1 ಲಕ್ಷ ರೂಪಾಯಿಯಷ್ಟು ಸದಸ್ಯತ್ವವನ್ನು ಕೊಡ್ತೀವಿ ಅಂತ ಕೆಲವು ವಾಗ್ದಾನ ಮಾಡಿದ್ದಾರೆ, ಕೆಲವು ಕೊಟ್ಟಿದ್ದಾರೆ, ಕೆಲವು ವಾಗ್ದಾನ ಮಾಡಿದ್ದಾರೆ, ಇನ್ನೂ ಕೆಲವು ವಾಗ್ದಾನದ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಅವರೆಲ್ಲ ಆದಷ್ಟು ಬೇಗ ನಮಗೆ ಅವರಿಂದ ಆಗುವಂಥ ಸಹಕಾರಗಳನ್ನು ನೀಡಿದ್ದಲ್ಲಿ ನಾವು ಆದಷ್ಟು ಬೇಗ ಇನ್ನೊಂದು 5-6 ತಿಂಗಳಲ್ಲೇ ಇದನ್ನು ಪೂರ್ತಿ ಯಶಸ್ವಿಯಾಗಿ ಮಾಡಿ ಏನು ನಾವು ಹೋದ ವರ್ಷ ವಾಗ್ದಾನ ಮಾಡಿದ್ದೆವೋ, ಏನು ಭರವಸೆ ನೀಡಿದೆವೋ 1 ವರ್ಷದಲ್ಲಿ ನೀವು ಮಾಡಿಕೊಡ್ತೀವಿ ಕಂಪ್ಲೀಟ್ ಒಂದು ಬಿಲ್ಗಳನ್ನು ಇದನ್ನು ಮಾಡುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಎಂಬುದರಲ್ಲಿ ಯಾವುದೇ ಸಂಶಯ ನಮಗಿಲ್ಲ. ಸೊ ಇದಕ್ಕಾಗಿ ನಾವು ಸಮಾಜ ಬಾಂಧವರಿಗೆ ಅದು ಅಲ್ಲದೆ ಹೊರಗಿನವರು ಬಹಳಷ್ಟು ನಮಗೆ ಹಲವು ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾವು ಕೃತಜ್ಞರಾಗಿದ್ದೀವಿ. ಹಾಗೆ ಈ ಸಹಕಾರ ಇನ್ನೂ ಮುಂದಕ್ಕೆ ಮುಂದುವರಿಯಲಿ ಎಂಬುದು ನಮ್ಮ ನಿರೀಕ್ಷೆ. ಹಾಗೆ ಆದಲ್ಲಿ ನಾವು ಈ ಸಮಾಜಕ್ಕೆ ನಮ್ಮ ಕಿಂಚಿತ್ತು ಏನು ಸೇವಾ ಕಾರ್ಯಗಳನ್ನು ಕೈಗೊಳ್ಳಲು ಅದನ್ನು ಮುಂದುವರಿಸಲು ನಮಗೆ ಸಹಕಾರ ಆಗ್ತದೆ. ಅದರಲ್ಲಿ ನಾವು ಯಶಸ್ವಿಯಾಗುವುದು ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ನೆಲ್ಯಾಡಿ ವಲಯದ ಒಕ್ಕಲಿಗ ಗೌಡ ಸೇವಾ ಸಂಘದ ಉಪಾಧ್ಯಕ್ಷ ರಾಧಾಕೃಷ್ಣ ಗೌಡ ಕಿರ್ನಟ್ಕ ಗೌಡ ಸಮುದಾಯದ ವತಿಯಿಂದ ನಡೆಯುವ ನೂತನ ಕಚೇರಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಮಾತು ಹೀಗಿದೆ. ಆತ್ಮೀಯರೇ, ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ಈ ತಾಲೂಕಿನಲ್ಲಿ ನಾವು ಗೌಡ ಸಮಾಜ ವತಿಯಿಂದ ಒಂದು ಬೃಹತ್ ಕಾರ್ಯವನ್ನು ಮಾಡಬೇಕೆಂದು ನಾವು ಇಳಿದಿದ್ದೇವೆ. ಕಳೆದ
ಡಿಸೆಂಬರಲ್ಲಿ ಇದೇ ಜಾಗದಲ್ಲಿ ನಮ್ಮ ನೂತನ ಸಮಿತಿಯ ಪದಗ್ರಹಣ ಆಗಿ ಹೊಸ ಒಂದು ಸಮುದಾಯ ಭವನಕ್ಕೆ ಶಿಲಾನ್ಯಾಸವನ್ನು ಡಿಸೆಂಬರ್ 26ನೇ ತಾರೀಕಿಗೆ ಕಳೆದ 23ನೇ ಇಸವಿಗೆ ಮಾಡಿದ್ದೇವೆ. ಈಗ ಏನಾಗಿದ್ದರೆ ನಮ್ಮದೊಂದು ಉದ್ದೇಶ ಉಂಟು, 1 ವರ್ಷದ ಒಳಗೆ ಈ ಒಂದು ಕಾಮಗಾರಿಯನ್ನು ಪೂರ್ತಿಗೊಳಿಸಬೇಕೆಂಬ ಒಂದು ಉದ್ದೇಶ ಉಂಟು. ಆದರೆ ನಾವು ನಮ್ಮ ಉದ್ದೇಶ ಸ್ವಲ್ಪ ಈಡೇರಲಿಕ್ಕೆ ಸ್ವಲ್ಪ ನಮಗೆ ಹಿಂದೆ ಆಯಿತು. ಅಂದರೆ ಸ್ವಲ್ಪ ನಮಗೆ ಆರ್ಥಿಕ ಕ್ರೋಢೀಕರಣದ ಬಗ್ಗೆ ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ಸಾಂಕೇತಿಕವಾಗಿ ಅದರ ನಾಡ್ದು ಡಿಸೆಂಬರ್ 25ನೇ ತಾರೀಕಿಗೆ ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟ ಮಾಡಬೇಕು ಮತ್ತು ಅದರ ಜೊತೆಗೆ ನಮ್ಮ ಕಾರ್ಯಾಲಯ, ನಮ್ಮ ಸಮಿತಿಯ ಕಾರ್ಯಾಲಯವನ್ನು ಇದೇ ಕಟ್ಟಡದಲ್ಲಿ ಆರಂಭ ಮಾಡಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಷ್ಟುವರೆಗೆ ನಾವು ಶ್ರಮವಹಿಸಿದ್ದೇವೆ. ನಮ್ಮ ಶ್ರಮಕ್ಕೆ ಸರಿಯಾದಂಥ ಫಲ ಸಿಕ್ಕಿದೆ. ಹಾಗೆ ನಾಡ್ದು ಡಿಸೆಂಬರ್ 25ಕ್ಕೆ ಪೂಜ್ಯ ಸ್ವಾಮೀಜಿಯವರ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯಹಸ್ತದಿಂದ ಅವರ ಉಪಸ್ಥಿತಿಯಲ್ಲಿ ಒಂದು ಕಾರ್ಯಾಲಯವನ್ನು ನಾವು ಆರಂಭ ಮಾಡ್ತೇವೆ. ಹಾಗೆ ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟ 44 ಗ್ರಾಮಗಳ ಒಂದು ಕ್ರೀಡಾಕೂಟವನ್ನು ಮಾಡಬೇಕಂತ ನಾವೊಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮದು ಒಂದು ಉದ್ದೇಶ ಇಷ್ಟೇ, ಸದೃಢ ಸಮಾಜಕ್ಕಾಗಿ ನಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದೊಂದು ನಮ್ಮ ಯೋಜನೆ ಒಂದು ಪೂರ್ತಿಗೊಂಡ್ರೆ ಇದೊಂದು ಇಡೀ ಸಮಾಜಕ್ಕೆ, ಇಡೀ ನಮ್ಮ ದೇಶಕ್ಕೆ ಇದೊಂದು ಒಳ್ಳೆಯ ಆಸ್ತಿ ಆಗ್ಬೋದು ಅಂತ ನಮ್ಮದೊಂದು ನಂಬಿಕೆ. ಯಾಕಂದರೆ ಇದು ನಮ್ಮ ಒಂದು ಗೌಡ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರುವಂಥ ಕೆಲಸ ಅಲ್ಲ, ಇಡೀ ನಮ್ಮ ದೇಶಕ್ಕೆ ಒಂದು ಆಸ್ತಿಯಾಗಿ ಕೊಡುಗೆ ಮಾಡಬಹುದು ಎಂಬ ಒಂದು ಉದ್ದೇಶ ನಮ್ಮಲ್ಲಿ ಉಂಟು. ಈಗ ನಮ್ಮದು ಸ್ವಲ್ಪ ಇದು ಕಾಮಗಾರಿ ಹಿನ್ನಡೆ ಆಗಲಿಕ್ಕೆ ಕಾರಣ ಅಂದರೆ ಅದು ಹಣದ ಕೊರತೆಯಿಂದಾಗಿ. ಅಂದರೆ ನಮಗೆ ವಾಗ್ದಾನ ಮಾಡಿದ ದುಡ್ಡಲ್ಲಿ ಎಲ್ಲ ಬರಲಿಲ್ಲ. ಮುಂದಕ್ಕೆ ಅದು ಬರುವುದು ಒಂದು ನಿರೀಕ್ಷೆ ಉಂಟು. ನಮ್ಮ ಸಮಾಜದವರ ಆ ನಂಬಿಕೆ ಮೇಲೆ ನಾವೊಂದು ಈ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ. ಖಂಡಿತ ಮುಂದಿನ ದಿನಗಳಲ್ಲಿ ಇದರೊಂದು ಪೂರ್ತಿಗೊಳಿಸಿ ಒಂದು ಇಡೀ ಜಿಲ್ಲೆಯಲ್ಲೆಲ್ಲ, ಒಂದು ರಾಜ್ಯದಲ್ಲಿ ಒಂದು ಮಾದರಿಯಾದ ಒಂದು ಸಂಘಟನೆ ನಿರ್ಮಾಣ ಮಾಡಬೇಕನ್ನೋ ಒಂದು ಉದ್ದೇಶ ಉಂಟು. ಈ ಮುಖಾಂತರ ನಾವೊಂದು ಸಮಾಜಕ್ಕೆ, ನಮ್ಮ ಸಮುದಾಯ ಬಾಂಧವರಿಂದ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕಂತ ನಾವೊಂದು ಧ್ಯೇಯವನ್ನು ಇಟ್ಟುಕೊಂಡಿದ್ದೇವೆ. ಒಂದು ಸದೃಢ ಸಮಾಜಕ್ಕಾಗಿ ನಾವು ಈ ದುಡಿತಿದ್ದೇವೆ. ಹಾಗೆ ನಾವೇ ವಿನಂತಿ ಮಾಡೋದು ಏನಂದರೆ, ನಾಡಿನ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು ಬರಬೇಕು. ನೀವು ಕೊಟ್ಟಂತಹ ದುಡ್ಡು ಎಷ್ಟು ವಿನಿಯೋಗ ಆಗಿದೆ ಎಂಬುದನ್ನು ನೀವು ಕಣ್ಣಾರೆ ನೋಡಬೇಕು. ಮತ್ತು ಒಂದಷ್ಟು ಕ್ರೀಡೆಯಲ್ಲಿ ಭಾಗವಹಿಸಿಕೊಂಡು ಎಲ್ಲರೂ ಒಂದು ಸಂತೋಷದಿಂದ ಅಣ್ಣ ತಮ್ಮಂದಿರಾಗಿ ಒಂದು ದಿವಸದ ದಿನವನ್ನು ಕಲಿಬೇಕನ್ನೋ ಒಂದು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಸಮಾಜ ಬಾಂಧವ ಎಲ್ಲರೂ, ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು, ಯೌವನಸ್ಥರು, ಮುದುಕರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಮ್ಮ ಸಮಾಜ ಬಾಂಧವರಲ್ಲಿ ನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಒಕ್ಕಲಿಗ ಗೌಡದ ನೂತನ ಕಚೇರಿ ಕಾಮಗಾರಿಗೊಳ್ಳುತ್ತಿದ್ದು, ಕಾಮಗಾರಿಯ ಸಣ್ಣ ತುಣುಕು ನಿಮ್ಮ ಮುಂದೆ.